ನೆಂಟರು, ಎಲ್ಲರ ಮನೆಗೂ ನೆಂಟರು ಆಗಾಗ ಹೋಗೋದು ಬರೋದು ಇದ್ದಿದೆ. ಆದರೆ ಸ್ವಲ್ಪ ಜನ ನೆಂಟರು ಹೆಂಗಿರ್ತಾರೆ ಅಂದರೆ, ಬರ್ತಾರೆ, ಚೆನ್ನಾಗಿ ತಿಂತಾರೆ, ಇಲ್ಲೇ ಇರ್ತಾರೆ, ಅವ್ರಿಗೆ ವಾಪಸ್ ಹೋಗೋ ಪ್ಲ್ಯಾನ್ ಇರುತ್ತೆ, ಆದರೆ ಅದು ದೂರದ ಮಾತು. ಹೋಗ್ಲಿ ಬಿಡಿ. ಇನ್ನೂ ಒಂದು ಸ್ವಲ್ಪ ಜನ ನೆಂಟರು ಹೆಂಗೆ ಅಂದರೆ, ಬರ್ತಾರೆ, ಇರ್ತಾರೆ, ಆದರೆ ಇವ್ರು ಬರೋದಾಗಲಿ ಇರೋದಾಗಲಿ ಏನೂ ಗೊತ್ತಾಗಲ್ಲ. ಅವರಾಯಿತು, ಅವ್ರ ಹೊಟ್ಟೆ ಪಾಡಾಯಿತು ಅಂತ ಹೊಟ್ಟೋಗ್ತಾರೆ, ಸಾಯಲಿ ಬಿಡಿ. ಇನ್ನೂ ಒಂದು ಸ್ವಲ್ಪ ಜನ ನೆಂಟರು ಹೆಂಗೆ ಅಂತ ಅಂದರೆ, ಬರ್ತಾರೆ, ಇಲ್ಲೇ ಇದ್ದು 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 ಕೊನೆಗೆ ಇಲ್ಲೇ ಸತ್ತು ಕೊಳುತು ನಾರ್ತಾರೆ. ಇನ್ನು ಈ ನೆಂಟರ ಬಗ್ಗೆ ಹೇಳಲೇಬೇಕು ಕೇಳಿ. ಇವರು ಬರ್ತಾರೆ, ಏನಾದರೂ ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡ್ರು ಅಂತ ಇಟ್ಕೊಳ್ಳಿ, ಹೋಗೇ ಹಾಕ್ಸೋ ಪ್ರೋಗ್ರಾಮ್ ಫಿಕ್ಸು. ಇವ್ರ ಗತಿ ಶಿವಪ್ಪ ಕಾಯೋ ತಂದೇನೆ ಆಗಿರುತ್ತೆ, ಬರೇನೂ ಅಲ್ಲ. ಇವರ ಕತೆ ಮಟಾಶ್. ನಮ್ಮನೆಗೂ ನೆಂಟರು ತುಂಬಾ ರೇರಾಗಿ ಬರ್ತಾರೆ, ಆದರೆ ಬರ್ತಾರೆ. ಒಂದು ಅಟೆಂಡೆನ್ಸ್ ಕೊಡಬೇಕಲ್ವಾ, ಅದಕ್ಕೆ. ಈ ಥರ ಬರೋ ನೆಂಟರು ನಾನು ಹೇಳಿದ ಕೊನೆ ಕ್ಯಾಟಗರಿಯಲ್ಲಿ ಇರ್ತಾರೆ. ಅವರೇನಾದರೂ ಬಂದಿದ್ದು ಕಣ್ಣಿಗೆ ಕಾಣಿಸ್ತು ಅಂತ ಇಟ್ಕೊಳ್ಳಿ, ನಮ್ಮಪ್ಪ ಅಮ್ಮ ಅವ್ರವ್ರ ಆಯುಧಗಳನ್ನ ತಗೊಂಡು ಅವ್ರನ್ನ ಸಾಯಿಸೋಕ್ಕೆ ನಿಂತುಬಿಡ್ತಾರೆ, ಕೊನೆಗೆ ಸಾಯಿಸ್ಬಿಡ್ತಾರೆ. ಯಾರು ಈ ನೆಂಟರು? ಇವ್ರ ಮನೇಲಿ ಈ ನೆಂಟರನ್ನ ಯಾಕೆ ಸಾಯಿಸ್ತಾರೆ? ಇದುವರೆಗೂ ಇವ್ರ ಮನೇಲಿ ಎಷ್ಟು ಕೊಲೆಗಳು ನಡೆದಿವೆ ಅಂದರೂ ಈ ಕೊಲೆ ಬಗ್ಗೆ ಎಷ್ಟು ಧೈರ್ಯವಾಗಿ ಹೆಂಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಹೀಗೆ ಒಂದಿನ ನಮ್ಮಮ್ಮ ಸಂಜೆ ಬೋನ್ವಿಟಾ ಕುಡಿತಾ ಕೂತಿರ್ತಾರೆ. ಏನೋ ಶಬ್ದ ಆದಂಗೆ ಆಗುತ್ತೆ. ನೋಡ್ತಾರೆ, ಯಾರೂ ಇರೋದಿಲ್ಲ. ಕೊನೆಗೆ ಭ್ರಮೆ ಇರಬೇಕು ಬಿಡು ಅಂತ ಸುಮ್ಮನಾಗ್ತಾರೆ. ಆದರೆ ಪುನಃ ಶಬ್ದ ಕೇಳಿಸ್ದಂಗಾಗಿ ಅವರಿಗೆ ತಡೆಯೋಕ್ಕೆ ಆಗದೆ ಕುಡಿತಾ ಇರೋ ಬೋನ್ವಿಟಾ ಲೋಟನೂ ಇಟ್ಬಿಟ್ಟು ಓಡ್ ಹೋಗಿ ನೋಡ್ತಾರೆ. ಕಾಣಿಸಿದ್ರು ಮಹಾಶಯರು. ಇನ್ನಿವರು ಗುಳಿಗಾಲ ಇಲ್ಲ ಅಂತ ಅವ್ರ ಆಯುಧನ ಅವ್ರು ತಗೊಂಡು ಓಡ್ತಾರೆ. Denied. ಅದಕ್ಕೂ ಅದರದ್ದೇ ಅದು ಬಂದ ಜೀವನ ಫ್ಯಾಮಿಲಿ ಎಲ್ಲ ಇದೆ ಅಲ್ವಾ. ಯಾಕೆ ಇಷ್ಟು ಕ್ರೂರವಾಗಿ ಕೊಲೆ ಮಾಡ್ತಾರೆ?